ಯಾವುದೇ ಕಡತಗಳಾಗಲಿ ಅಥವಾ ಯಾವುದೇ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತ್ಕೊ ಮಾಡಬೇಕಾದಂಥ ಕೆಲಸ ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳೇ ಕುತ್ಕೋಬೇಕು. ಎಚ್ಡಿ ಕೋಟೆ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಹಗಲು ದಂಧೆ ನಡೆಯುತ್ತಿದೆ. ಅಧಿಕಾರಿಗಳು ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಹಿಂದೇಟು ಹಾಕಿದ್ದು, ತಾವೇ ನೇಮಕ ಮಾಡಿಕೊಂಡ ದಳ್ಳಾಳಿಗಳ ಮುಖಾಂತರ ಹೋದರೆ ಮಾತ್ರ ಕೆಲಸ ಮಾಡಿಕೊಡುವುದಾಗಿ, ಇಲ್ಲವಾದರೆ ಸಾರ್ವಜನಿಕ ಕೆಲಸ ಕಾರ್ಯ ಮಾಡುವುದಿಲ್ಲವೆಂದು ಸಾರ್ವಜನಿಕರನ್ನು ಅಲೆದಾಡಿಸುತ್ತಿರುವುದು ಕಂಡುಬಂದಿದೆ. ಸರ್ಕಾರದಿಂದ ಯಾವುದೇ ಆದೇಶವನ್ನು ಪಡೆಯದೆ ಖಾಸಗಿ ವ್ಯಕ್ತಿಗಳನ್ನು ಅಧಿಕಾರಿಗಳು ನೇಮಕ ಮಾಡಿಕೊಂಡಿರುವುದು, ದರ್ಬಾರ್ ನಡೆಸುತ್ತಿರುವುದು ಅನೇಕರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೇಳಿಬಂದಿದೆ. ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದ ಕೂಗಿಗೆ ಸ್ಪಂದಿಸುವುದಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಐಡಿಯಾ ವೆಂಕಟೇಶ್ ಹೇಳಿದ್ದಾರೆ. ಪುರಸಭೆ ಕಾರ್ಯಾಲಯದಲ್ಲಿ ಸರ್ಕಾರದ ಆದೇಶವಿಲ್ಲದ ಕೆಲವು ವ್ಯಕ್ತಿಗಳು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸರ್ಕಾರಿ ಕಡತಗಳನ್ನು ತೆಗೆದುಕೊಂಡು ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದ ವ್ಯಕ್ತಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನಿರ್ದಾಕ್ಷಿಣ್ಯವಾಗಿ ನಮ್ಮ ಆಡಳಿತದ ಮಂಡಳಿಯವರಿಗೆ ತಿಳಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ವೆಂಕಟೇಶ್ ಭರವಸೆ ನೀಡಿದರು. ವರದಿ ಮಾಲಾರ ಮಹದೇವಸ್ವಾಮಿ. ನಮ್ಮ ಮಾಧ್ಯಮಕ್ಕೆ ನಾನು ಒಳ್ಳೆಯದಾಗಲಿ ಅಂತ ಬಯಸ್ತಿದ್ದೀನಿ. ನಾನು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ಇವತ್ತಿಗೆ 18 ದಿನ ಆಗಿದೆ. ಖಂಡಿತ ತಮ್ಮ ಮಾಹಿತಿ ಬಗ್ಗೆ ನಾನು ಆಲ್ರೆಡಿ ಮೀಟಿಂಗಲ್ಲಿ ಮಾತಾಡಿದ್ದೀನಿ. ಯಾವುದೇ ಕಡತಗಳಾಗಲಿ ಅಥವಾ ಯಾವುದೇ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತ್ಕೊ ಮಾಡಬೇಕಾದಂಥ ಕೆಲಸ ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳೇ ಕುತ್ಕೋಬೇಕು. ಟಪಾಲ್ ಸೆಕ್ಷನಲ್ಲಿ ಈಗ ಆಲ್ರೆಡಿ ಬೇರೆಯವ್ರು ಕೂತಿದ್ರು ಅಂತ ತಮ್ಮಿಂದ ಮೊದಲೇ ಒಂದು ಬಾರಿ ನನಗೆ ದೂರು ಬಂದಿರೋದ್ರಿಂದ ನಾನು ಫಸ್ಟ್ ಕ್ರಮ ತಗೊಂಡಿದ್ದೀನಿ. ಅಲ್ಲಿ ಚೈತ್ರ ಅನ್ನೋ ಹುಡುಗಿನೇ ಕೂತು ಟಪಾಲನ್ನು ರವಾನೆ ಮತ್ತು ಸ್ವೀಕೃತಿ ಎರಡೂ ಕೂಡ ಮಾಡಬೇಕು ಅಂತ ಕಟ್ಟಾಜ್ಞೆಯನ್ನು ಅಧ್ಯಕ್ಷರ ಮುಖಾಂತರ ನಾನು ಮಾಡಿಸಿದ್ದೀನಿ. ಈಗ ಅದೇ ರೀತಿಯಾಗಿ ನಾನು ಕೆಲವು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಈಗ ಸಾಕಷ್ಟು ಖಾಸಗಿ ವ್ಯಕ್ತಿಗಳು ಈ ಒಂದು ಸರ್ಕಾರಿ ಕಚೇರಿಗೆ ಬಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವ್ರನ್ನೆಲ್ಲ ನೀವು ಯಾವ ಮಾನದಂಡದ ಆಧಾರದ ಮೇಲೆ ತಗೊಂಡಿದ್ದೀರಿ? ಇವ್ರಿಗೆ ತಗೊಳ್ಳಿಕ್ಕೆ ಯಾವ ರೀತಿ ಒಂದು ಸರ್ಕಾರದಿಂದ ಇವ್ರಿಗೆ ಪರ್ಮಿಷನ್ ಪಡ್ಕೊಂಡಿದ್ದೀರಿ ಸರ್? ಖಾಸಗಿ ವ್ಯಕ್ತಿಗಳನ್ನ ನಾವು ಇಬ್ಬರನ್ನ ಮಾತ್ರ ನಮ್ಮಲ್ಲಿ ಕಂದಾಯ ಡೇಟಾ ಎಂಟ್ರಿಗೆ ಅಂತ 2 ವ್ಯಕ್ತಿಗಳನ್ನ ತಗೊಂಡಿದ್ದೀವಿ. ಆ ವ್ಯಕ್ತಿಗಳಿಗೆ ನಾವು ನಮ್ಮ ಕಡೆಯಿಂದ ಯಾವುದೇ ರೀತಿ ಸ್ಯಾಲ್ರಿ ಇರೋದಿಲ್ಲ. ಒಂದು ಕಂದಾಯ ಫಿಕ್ಸ್ ಮಾಡಿ ಕೊಟ್ಟರೆ ಆ ಕಂದಾಯಕ್ಕೆ 20 ರೂಪಾಯಿ, ಮೋಸ್ಟ್ಲಿ 20 ರೂಪಾಯಿ ಚಾರ್ಜ್ ಮಾಡಬೇಕಾಗತ್ತೆ. ಅದು ಕಂದಾಯ ಫಿಕ್ಸ್ ಮಾಡ್ಕೊಳ್ಳೋವಂಥ ವ್ಯಕ್ತಿಗಳೇ ಕೂಡ ಆ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅದೊಂದು ಬಿಟ್ಟರೆ ನಮ್ಮಲ್ಲಿ ಬೇರೆಯವರನ್ನ ನಾವು ಬೇರೆ ವ್ಯಕ್ತಿಗಳನ್ನು ನಮ್ಮ ಸರ್ಕಾರಿ ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಕೆಲವರು ಅವರ ವೈಯಕ್ತಿಕವಾದ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವರು ಬೇರೆ ವ್ಯಕ್ತಿಗಳ ಕೈಲಿ ಮಾಡಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ಆ ಥರ ಮಾಡಬಾರ್ದು ಅಂತೇಳಿ ಅದನ್ನ ರಿಸ್ಟ್ರಿಕ್ಷನ್ ಆಗಿ ನಾವು ಆದೇಶವನ್ನು ಮಾಡಿರ್ತೀವಿ. ಕಮಿಟಿಯನ್ನು ಕರೆದು ಆ ಕಮಿಟಿಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಯಾಕೆ ಅಂತಂದರೆ ಯಾವುದೇ ಕಡತಗಳು ಕೂಡ ಭಾಳ ಅತ್ಯಮೂಲ್ಯವಾಗಿರೋದ್ರಿಂದ ಅದಕ್ಕೊಂದು ಅಭಿಲೇಖಾಲಯವನ್ನು ಸೃಷ್ಟಿ ಮಾಡಿ ಅಭಿಲೇಖಾಲಯದಲ್ಲಿ ಅದನ್ನ ಶೇಖರಣೆ ಮಾಡೋಂಥ ಜವಾಬ್ದಾರಿ ನಮ್ಮ ನೌಕರರ ವರ್ಗದವರು ಕೂಡ ಆಗಿರುವಂಥದ್ದು. ಆದ್ದರಿಂದ ತಾವು ದಯಮಾಡಿ ಈ ಕೆಲಸವನ್ನು ಮಾಡಬೇಕಂತೇಳಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಮುಖಾಂತರ, ನಮ್ಮ ಅಧ್ಯಕ್ಷರ ಮುಖಾಂತರ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅದನ್ನು ನಾನು ಸಾಮಾನ್ಯ ಸಭೆಗೆ ಕೂಡ ಒತ್ತೊಯ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿ ಆಗದ ರೀತಿಯಲ್ಲಿ ನಾನು ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ನಿಭಾಯಿಸ್ತಿದ್ದೀನಿ. ಖಂಡಿತವಾಗಿ ತಮ್ಮ ಮಾಹಿತಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ತಾವು ಹೇಳಿದಿರಿ, ಅದನ್ನು ಮುಂದಿನ ದಿನದಲ್ಲಿ ನಾನು ಅಬ್ಸರ್ವೇಷನ್ ಮಾಡಿ ಯಾರಿದ್ದಾರೆ ಅದನ್ನು ಕರೆದು ಮೀಟಿಂಗ್ ಕರೆದು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ನನ್ನ ಅಧ್ಯಕ್ಷರಿಗೆ ಮಾಹಿತಿಯನ್ನು ರವಾನಿಸ್ತೀನಿ. ಅಧ್ಯಕ್ಷರ ಮುಖಾಂತರ ಒಂದು ಸಭೆಯನ್ನು ಕರೆದು ಖಂಡಿತವಾಗ್ಲೂ ಆ ಥರ ಕಂಡು ಬಂದರೆ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಕ್ಕೆ ನಾನು ಬಯಸ್ತೀನಿ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ ಜಿಎಸ್ ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ?
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿ